33ನೇ ವರ್ಷದ ಪುತ್ತೂರು ಮಹಾಲಿಂಗೇಶ್ವರ ದೇವರಮರ ಗದ್ದೆಯಲ್ಲಿ ನಡೆಯುವಂತಹ ಕೋಟಿ ಚೆನ್ನಯ್ಯ ಕಂಬಳ ಕೂಟ ಇದೇ ತಾರೀಕು 24/1/2026 ಶನಿವಾರ ಬೆಳಿಗ್ಗೆ 10:32 ನಮ್ಮ ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಡಳಿತ ಮುಕ್ತೇಶ್ವರರಾದ ನಮ್ಮ ಕಂಬಳ ಸಮಿತಿಯ ಕೋಶಾಧಿಕಾರಿಗಳಾದ ಕಂಜುಗುಡ್ಡೆ ಈಶ್ವರ ಭಟ್ರ ದಿವ್ಯ ಹಸ್ತದಿಂದ ಉದ್ಘಾಟನೆಗೊಳ್ಳಲಿದೆ. ಬೆಳಿಗ್ಗೆ ದೇವರ ನಾಗನಕಟ್ಟೆಯಲ್ಲಿ ನಾಗತಂಬಿಲ ಒಂದು ಕಾರ್ಯಕ್ರಮ, ಆಮೇಲೆ ಗಣಹೋಮ, ಆಮೇಲೆ ಪುತ್ತೂರು ಮಹಾಲಿಂಗೇಶ್ವರ ದೇವರ ಅಲ್ಲಿ ಪ್ರಾರ್ಥನೆ ಮಾಡಿ ಆಮೇಲೆ ಮೆರವಣಿಗೆಯಲ್ಲಿ ಬಂದು ಕಂಬಳ ಕರೆ ಉದ್ಘಾಟನೆಗೊಳ್ಳಲಿದೆ. ಕಂಬಳ ಕರೆಯನ್ನು ನಮ್ಮ ಅಧ್ಯಕ್ಷರು ಈಶ್ವರ ಭಟ್ರವರು ನೆರವೇರಿಸಲಿದ್ದಾರೆ. ಬೆಳಿಗ್ಗೆ ಸಭಾ ಕಾರ್ಯಕ್ರಮದಲ್ಲಿ ನಮ್ಮೆಲ್ಲರ ಮಾರ್ಗದರ್ಶಕರು ಹಿರಿಯರು ಆದ ಸವಣೂರು ಸೀತಾರಾಮಯ್ಯವರು ಸಭಾಧ್ಯಕ್ಷತೆಯನ್ನು ವಹಿಸಲಿದ್ದಾರೆ. ಈ 33ನೇ ವರ್ಷದ ಕೋಟಿ ಚೆನ್ನಯ್ಯ ಕಂಬಳ 32 ವರ್ಷಗಳ ಹಿಂದೆ ಪುತ್ತೂರಲ್ಲಿ ವಿನಯ್ ಕುಮಾರ್ ಸೊರಕೆಯವರು ಶಾಸಕರಾಗಿರುವಾಗ ದಿವಂಗತ ನನ್ನ ಬಹಳ ಆತ್ಮೀಯ ಮಿತ್ರರಾದ ಜಯಂತ್ ಕುಮಾರ್ ಅವರ ನೇತೃತ್ವದಲ್ಲಿ ಹಲವಾರು ನಮ್ಮ ಕೋಡಿಪಾಡಿ ದಿವಂಗತ ದಿವಾಕರ್ ಅವರು ಹಲವು ಜನ ನಮ್ಮ ಕಂಬಳ ಪ್ರಾರಂಭ ಆಗುವಾಗಿದ್ದವರು ಹಲವು ಜನ ನಮ್ಮ ಜೊತೆಯಲ್ಲಿ ಇಲ್ಲ. ಆದರೆ ಅವರ ಒಂದು ಮಾರ್ಗದರ್ಶನದಲ್ಲಿ ಮತ್ತು ಅವರ ಒಂದು ಪ್ರೇರಣೆಯಿಂದ ನಾವು 32 ವರ್ಷದ ಒಂದು ಕಂಬಳ ಕೂಟ ಪುತ್ತೂರು ಮಹಾಲಿಂಗೇಶ್ವರ ದೇವರ ಆಶೀರ್ವಾದದೊಂದಿಗೆ ವಿಜೃಂಭಣೆಯಿಂದ ನಡೆದುಕೊಂಡು ಬಂದಿದೆ. ಈ ಸಲ 33ನೇ ವರ್ಷ. ವಿನಯ್ ಕುಮಾರ್ ಸೊರಕೆ ಅವರು ನಮ್ಮ ಕೋಟಿ ಚೆನ್ನಯ್ಯ ಕಂಬಳ ಸಮಿತಿಯ ಗೌರವಾಧ್ಯಕ್ಷರಾಗಿದ್ದಾರೆ. ನಮ್ಮ ಪುತ್ತೂರಿನ ಜನಪ್ರಿಯ ಶಾಸಕರು ಆತ್ಮೀಯರಾದ ಅಶೋಕ್ ಪುರೈ ಅವರು ಅವರ ಗೌರವ ಸಂಚಾಲಕತ್ವದಲ್ಲಿ ಮತ್ತು ಮಾಜಿ MLA ಶ್ರೀಮತಿ ಶಕುಂತಲಾ ಶೆಟ್ಟಿ ಅವರ ಗೌರವ ಉಪಸ್ಥಿತಿಯಲ್ಲಿ ನಮ್ಮ ಕಂಬಳ ಸಮಿತಿಯ ಎಲ್ಲ ಪದಾಧಿಕಾರಿಗಳು ಮತ್ತು ಸದಸ್ಯರ ಸಹಭಾಗಿತ್ವದೊಂದಿಗೆ ವಿಜೃಂಭಣೆಯಿಂದ ಈ ಕಂಬಳ ನಡ್ಕೊಂಡು ಬಂದಿದೆ. ಇದು 33ನೇ ವರ್ಷ. 33ನೇ ವರ್ಷದ ಕಂಬಳ ಕೂಟ ಬೆಳಿಗ್ಗೆ 10:32 ಉದ್ಘಾಟನೆಗೊಂಡು ಆಮೇಲೆ ಸಭಾ ಕಾರ್ಯಕ್ರಮದ ಅಧ್ಯಕ್ಷ ಸ್ಥಾನವನ್ನು ನಮ್ಮ ಹಿರಿಯರಾದ ಸವಣೂರು ಸೀತಾರಾಮಯ್ಯವರು ವಹಿಸಿಕೊಳ್ಳಲಿದ್ದಾರೆ. ಮತ್ತೆ ನಮ್ಮ ಎಲ್ಲ ಹಿಂದೂ ಧರ್ಮದ ದೇವಸ್ಥಾನದ ಧರ್ಮದರ್ಶಿಗಳು, ಕ್ರಿಶ್ಚಿಯನ್ ಕಮ್ಯುನಿಟಿ ಸಮುದಾಯದ ಗುರುಗಳು, ಮುಸ್ಲಿಂ ಸಮುದಾಯದ ಗುರುಗಳ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಬೆಳಿಗ್ಗೆ ಉದ್ಘಾಟನೆಗೊಂಡು ಸಂಜೆ 6:30 ನಮ್ಮ ಶಾಸಕರಾದ ಅಶೋಕ್ ಕುಮಾರ್ ರೈ ಅವರ ಅಧ್ಯಕ್ಷತೆಯಲ್ಲಿ ನಮ್ಮ ಕರ್ನಾಟಕ ಸರ್ಕಾರದ ಗೌರವಾನ್ವಿತ ವಿಧಾನಸಭಾಧ್ಯಕ್ಷರಾದ UT ಖಾದರ್ ಅವರ ಗೌರವ ಉಪಸ್ಥಿತಿಯಲ್ಲಿ ಕರ್ನಾಟಕ ಸರ್ಕಾರದ ಮಾನ್ಯ ಲೋಕೋಪಯೋಗಿ ಸಚಿವರು ಸನ್ಮಾನ್ಯ ಶ್ರೀ ಸತೀಶ್ ಜಾರಕಿಹೊಳಿ, ಮಾನ್ಯ ಕಾರ್ಮಿಕ ಸಚಿವರಾದ ಸಂತೋಷ್ ಲಾಡ್, ದಕ್ಷಿಣ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರಾದ ದಿನೇಶ್ ಗುಂಡೂರಾವ್, ಉದ್ಯಮಿಗಳು ನಮ್ಮ ಪ್ರಕಾಶ್ ಶೆಟ್ಟಿ ಅವರು, ನಮ್ಮ ಕಂಬಳದ ಒಬ್ಬರು ಮಹಾಪೋಷಕರು, ಮತ್ತೊಬ್ಬರು ಡಾಕ್ಟರ್ MN ರಾಜೇಂದ್ರ ಕುಮಾರ್, ಗಣೇಶ್ ಬೀಡಿಯ ಮಾಲಕರಾದ ಜಗನ್ನಾಥ್ ಶೆಣೈ ಮತ್ತು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲ ಶಾಸಕರುಗಳು, ನಮ್ಮ ದಕ್ಷಿಣ ಕನ್ನಡ ಜಿಲ್ಲಾ ಪಾರ್ಲಿಮೆಂಟ್ ಸದಸ್ಯರಾದ ಬ್ರಿಜೇಶ್ ಚೌಟ, MLCಗಳಾದ ಮಂಜುನಾಥ್ ಭಂಡಾರಿ, ಮಾಜಿ ಸಚಿವರಾದ ರಮನಾಥ್ ರೈ, ಮಾಜಿ ಸಂಸದರಾದ ನಳಿನ್ ಕುಮಾರ್ ಕಟೀಲ್ ಮತ್ತು ಹಲವು ಗಣ್ಯರ ರಾಜಕೀಯ ಮತ್ತು ಉದ್ಯಮಿಗಳ ಉಪಸ್ಥಿತಿಯಲ್ಲಿ ಸಂಜೆ 6:30 ಸಭಾ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಸಭಾ ಕಾರ್ಯಕ್ರಮದಲ್ಲಿ ಸನ್ಮಾನ ಕಾರ್ಯಕ್ರಮ ಪ್ರೊಫೆಸರ್ ಶ್ರೀ ನರೇಂದ್ರ ರೈ ದೇರ್ಲ ಸಾಹಿತ್ಯ ಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ, ಇನ್ನೊಬ್ಬರು ಪದ್ಮನಾಭ ಶೆಟ್ಟಿ ರಿಂಜಾಜಿಗುತ್ತು ಬೆಳ್ಳಿಪಾಡಿ ಕಂಬಳ ಕ್ಷೇತ್ರ, ಚಂದ್ರಶೇಖರ್ KS ಧಾರ್ಮಿಕ ಹಾಗೂ ಸಾಮಾಜಿಕ ಕ್ಷೇತ್ರ, ಅವರೇ ಅಮ್ಮೆನ್ ಅಂತ ಹೇಳ್ತಾರೆ, ಮತ್ತೊಬ್ಬರು ಕುಮಾರ್ ಕರ್ನಾಜಯ ಕೃಷಿ ಮತ್ತು ಸಾಹಿತ್ಯ, ಜನರಲ್ ಅಬುಬಕರ್ ಮುಲಾರ್ ಸಾಮಾಜಿಕ ಕ್ಷೇತ್ರ,
ಮತ್ತು ವಿದುಷಿ ಮಂಜುಳಾ ಸುಬ್ರಹ್ಮಣ್ಯ ಕಲಾಕ್ಷೇತ್ರ ಮತ್ತು ನಮ್ಮ ಕಂಬಳ ಕ್ಷೇತ್ರದಲ್ಲಿ ಕೆಲಸ ಮಾಡಿದಂಥ ಸುದರ್ಶನ್ ನಾಯ್ಕ್ ಅವರಿಗೆ ಕೂಡ ಒಂದು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ. ಮರುದಿವಸ ಬಹುಮಾನ ಇದರ ಎದೆಯಲ್ಲಿ ನಾವೊಂದು ರಾಜ್ಯ ಮಟ್ಟದ ಕೆಸರುಗದ್ದೆ ಓಟದ ಸ್ಪರ್ಧೆ, ಕಳೆದ ವರ್ಷ ಕೆಸರುಗದ್ದೆ ಓಟ ಸ್ಪರ್ಧೆ ಮಾಡಿದ್ದೇವೆ ನಾವು. ಪ್ರಥಮ ಬಾರಿಗೆ ನಾವು ಪುತ್ತೂರಲ್ಲಿ ಮಾಡಿದ್ದು. ಅದರಲ್ಲಿ ತುಂಬಾ ನಮಗೆ ಡೌಟ್ ಇತ್ತು, ಏನಂದ್ರೆ ಕಂಬಳಕ್ಕೆ ಏನಾದರೂ ತೊಂದರೆ ಆಗ್ತದ ಅಂತೇಳಿ. ಆದರೆ ನಮ್ಮ ಉಪ್ಪಿನಂಗಡಿಯ ಫಿಸಿಕಲ್ ಡೈರೆಕ್ಟರ್ ಆದ ಪ್ರವೀಣ್ ಕುಮಾರ್ ಅವರು ಹೇಳಿದ್ರು, ಏನು ತೊಂದರೆ ಆಗದಾಗೆ ನಾವು ಮಾಡಿಕೊಡ್ತೇವೆ ಅಂತೇಳಿ. ಹಾಗೆ ಏನು ತೊಂದರೆ ಆಗದಾಗೆ ನಮಗೆ ಕೆಸರುಗದ್ದೆ ಓಟವನ್ನು ಮಾಡಿದ್ದಾರೆ. ಈ ಸಲ ಒಂದು ಸ್ಪೆಷಲ್ ಆಗಿ ರಿಲೇ ಓಟ ಅಂತ, ಕೆಸರುಗದ್ದೆಯಲ್ಲಿ ರಿಲೇ ಓಟ, ರಿಲೇ ರಾಜ್ಯ ಮಟ್ಟದ ಒಂದು ರಿಲೇ ರೇಸ್ ಕೂಡ, ಕೆಸರುಗದ್ದೆ ಮತ್ತು ರಿಲೇ ಓಟ. ಅದನ್ನು ಉದ್ಘಾಟನೆಯನ್ನು ಬಾಬು ಶೆಟ್ಟಿ ಅಂತ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅವರ ಗೌರವ ಉಪಸ್ಥಿತಿಯಾಗಿ ಪ್ರದೀಪ್ ಡಿಸೋದ, ಸುದರ್ಶನ್ ನಾಯ್ಕ್ ಕಂಪ, ಬಾಲಕೃಷ್ಣ ಪಡ್ದಾಲ್ ಇವರ ಉಪಸ್ಥಿತಿಯಲ್ಲಿ ಈ ಕೆಸರುಗದ್ದೆ ಓಟ ಉದ್ಘಾಟನೆಗೊಳ್ಳಲಿದೆ. ಬಹುಮಾನ ವಿತರಣೆಗೆ ಡಾಕ್ಟರ್ ಜಿತೇಂದ್ರ ಶೆಟ್ಟಿ, ಜಂಟಿ ನಿರ್ದೇಶಕರು, ಯುವ ಸಬಲೀಕರಣ ಹಾಗೂ ಕ್ರೀಡಾ ಇಲಾಖೆ, ಕರ್ನಾಟಕ ಸರ್ಕಾರ. ಗೌರವ ಉಪಸ್ಥಿತಿಯಾಗಿ ಸುಂದರ್ ರೈ ಮಂದಾರ, ಅಜಿತ್ ಕುಮಾರ್ ಅಂತಾರಾಷ್ಟ್ರೀಯ ಕ್ರೀಡಾಪಟು, ಅಶೋಕ್ ಎಸ್ ಅಂತಾರಾಷ್ಟ್ರೀಯ ಕ್ರೀಡಾಪಟು. ಇದು ಸಂಜೆ ಮಧ್ಯಾಹ್ನ 12 ಗಂಟೆಗೆ ಪ್ರಾರಂಭ ಆಗ್ತದೆ. ಸಂಜೆ ನಮ್ಮ ಸಭಾ ಕಾರ್ಯಕ್ರಮ ಆಗುವಾಗ ಫೈನಲ್ ರೇಸ್ ಆಗ್ತದೆ. ಮರುದಿವಸ ಟೈಮ್ ಹೇಳುವುದಿಲ್ಲ ನಾವು ಎಷ್ಟೊತ್ತು ಅಂತ. ಬಹುಮಾನ ವಿತರಣೆ, ಕಂಬಳ ಮುಗಿದ ಕೂಡಲೇ ಬಹುಮಾನ ವಿತರಣೆ ಒಂದು ಕಾರ್ಯಕ್ರಮ. ಅದರ ಅಧ್ಯಕ್ಷ ಸ್ಥಾನವನ್ನು ಶ್ರೀಮತಿ ಮಲ್ಲಿಕಾ ಬಕಳ, ರಾಜ್ಯ ಧಾರ್ಮಿಕ ಪರಿಷತ್ ಸದಸ್ಯರು, ಮತ್ತೆ ಪುತ್ತೂರಿನ ಮೊದಲಿನ DSP ಅರುಣ್ ನಾಗೇಗೌಡ, ಅರುಣ್ ಕುಮಾರ್ ಪುತ್ತಿಲ ಮತ್ತು ಮಾಲಿಂಗೇಶ್ವರ ದೇವಸ್ಥಾನದ ಟ್ರಸ್ಟಿಗಳು, ಮುಲಿಯ ಮಾಜಿ ಆರೋಗ್ಯ ಮುಖ್ಯಸ್ಥರಾದ ಮುಲಿಯ ಕೇಶವ ಪ್ರಸಾದ್, ಜೀವಂದರ್ ಜೈನ್ ಮುಂತಾದವರ ಉಪಸ್ಥಿತಿಯಲ್ಲಿ ಬಹುಮಾನ ವಿತರಣಾ ಕಾರ್ಯಕ್ರಮ ನಡೆಯಲಿದೆ. ಮತ್ತು ಪುತ್ತೂರಲ್ಲಿ ಅಂದರೆ ವರ್ಷಂಪ್ರತಿ ನಾವು ಈ ಸಲ ಎಷ್ಟು ಕೋಣಗಳು ಭಾಗವಹಿಸ್ತೇವೆ ಅಷ್ಟು ಕೋಣಗಳಿಗೆ ಪದಕವನ್ನು ನೀಡುವ ಒಂದು ಕಾರ್ಯಕ್ರಮ ಇಟ್ಟುಕೊಂಡಿದ್ದೇವೆ. ಎಲ್ಲರಿಗೂ, ಎಲ್ಲ ಕೋಣದ ಯಜಮಾನರಿಗೆ ಪದಕ ಕೊಡುವುದು. ಮತ್ತೆ ಪುತ್ತೂರಲ್ಲಿ ಪ್ರಥಮ ಬಾರಿಗೆ ಪುತ್ತೂರಲ್ಲಿ ಒಂದು ವಿನ್ ಆದವರಿಗೆ ಶೀಲ್ಡ್ ಕೊಡುವಂತ ಕಾರ್ಯಕ್ರಮ, ಟ್ರೋಫಿ, ಕೋಟಿ ಚೆನ್ನೈ ಟ್ರೋಫಿ ಅಂತೇಳಿ. ಅದು ಯಾರು ಕೊಡ್ತಾ ಇರಲಿಲ್ಲ. ಈಗ ನಾವು ಕೊಟ್ಟ ಮೇಲೆ ಎಲ್ಲ ಕಡೆಯಲ್ಲಿ ಕೇಳ್ತಾ ಇದ್ದಾರೆ, ಏನಂದ್ರೆ ನಮಗೆ ಒಂದು ನೆನಪಿಗೆ ಬೇಕು ಅಂತೇಳಿ. ನೆನಪಿಗೆ ನಾವು ಕೊಡ್ತೇವೆ, ಬಂಗಾರ ಕೊಡ್ತೇವೆ. ಬಂಗಾರ ಈಗ ಬಾರಿ ಗೊತ್ತಾಗಿದೆ, ನಿಮಗೆ ಗೊತ್ತುಂಟಲ್ಲ ಬಂಗಾರದ ಕಥೆ ಹೇಗೆ ಉಂಟು. ಹಾಗೆ ಟ್ರೋಫಿ ಕೂಡ ಕೊಡ್ತಾ ಇದ್ದೇವೆ ನಾವು ಪುತ್ತೂರಲ್ಲಿ ಎಲ್ಲವನ್ನು ಪ್ರಥಮ ಸ್ಟಾರ್ಟ್ ಮಾಡಿದ್ದೆಲ್ಲ ನಾವು 2 ಪೌಂಡ್ ಬಂಗಾರ ಮಾಡಿಸ ಪುತ್ತೂರಿನವರು. ಆಮೇಲೆ ಒಂದು 4-5 ಕಂಬಳದಲ್ಲಿ ಉಂಟು, ಎಲ್ಲ ಕಂಬಳದಲ್ಲಿ ಇಲ್ಲ 2 ಪೌಂಡ್, ಪುತ್ತೂರಲ್ಲಿ ಉಂಟು. ಆಮೇಲೆ ಟ್ರೋಫಿ ಕೊಡ್ಲಿಕ್ಕೆ ಶುರು ಮಾಡಿದ್ದು. ನೀವು ಅಕ್ಕಿ ಕೊಟ್ಟದ್ದು, ಉರುಳಿ ಕೊಟ್ಟದ್ದು ಎಲ್ಲ ನಾವು ಪುತ್ತೂರಿನ ಕೆಸರು ಆತುರ ಇದು ಮಾಡಿ ಟ್ರ್ಯಾಕ್ ಇದು ಮಾಡಿದ್ದು. ಕೆಸರುಗದ್ದೆ ವಿಶೇಷ ಆಕರ್ಷಣೆ ಅಂದ್ರೆ ಚಲನಚಿತ್ರ ನಟ ನಟಿಯರು ಬರ್ತಾರೆ. ಯಾರು ಅಂತ ನಾವು ಹೇಳುವುದಿಲ್ಲ, ಈಗ ಲಾಸ್ಟ್ ಮಿನಿಟ್ಗೆ ಹೇಳ್ತೇವೆ. ಒಂದು ಎಲ್ಲರನ್ನು ಟ್ರೈ ಮಾಡ್ತಾ ಇದ್ದೇವೆ, ಯಾರಾದ್ರೂ ಬರಬೇಕು ಅಂತೇಳಿ. ರಕ್ಷಿತನಿಗೆ ಟ್ರೈ ಮಾಡ್ತಾ ಇದ್ದೇವೆ ನಾವು, ನಮ್ಮ ಮನೆ ಬಿಗ್ ಬಾಸ್ ಅಲ್ಲಿ ರನ್ನರ್ ಆದವರು. ಹಾಗೆ ಪುತ್ತೂರಿನದ್ದು ಒಂದು ಕಂಬಳ ಅಂದ್ರೆ ಬಹಳ ವಿಶೇಷವಾಗಿ ಜನಾಕರ್ಷಣೆಯಾಗಿ ಒಂದು ಕಂಬಳ ಆಗ್ಬೇಕು ಅಂತ ಅದು ನಮಗೆ ಪುತ್ತೂರು ಮಾಲಿಂಗೇಶ್ವರ ದೇವರ ಆಶೀರ್ವಾದ ಯಾವಾಗಲೂ ಇದೆ ಅದಕ್ಕೆ, ಏನಂದ್ರೆ ಕಂಬಳಕ್ಕೆ ಪುತ್ತೂರಿನ. ಅದಕ್ಕಾಗಿ ನಿಮಗೆ ನಾವು ಪತ್ರಿಕಾ ಮಾಧ್ಯಮದಲ್ಲಿ ಮುಖಾಂತರ ಎಲ್ಲರಿಗೆ, ನಮ್ಮ ಪುತ್ತೂರಿನ ಜನತೆ ಮತ್ತು ಎಲ್ಲ ಜನತೆಗೆ ನೀವು ಕಂಬಳದ ಊಟಕ್ಕೆ ಬರಬೇಕು, ಕಂಬಳವನ್ನು ಯಶಸ್ವಿಯಾಗಿ ನೆರವೇರಿಸಿಕೊಡ್ಬೇಕು ಅಂತ ನಿಮ್ಮ ಪತ್ರಿಕಾ ಮಾಧ್ಯಮದ ಮುಖಾಂತರ ನಿಮ್ಮಲ್ಲಿ ವಿನಂತಿ ಮಾಡ್ತಾ ಇದ್ದೇವೆ. ಕಳೆದ ವರ್ಷ ಆಗಿ 8 ಟೀಮ್ ಮಂಜೋಟಿಯಿಂದ ಗಂತಿಗೆ, ಗಂತಿಯಿಂದ ಮಂಜೋಟಿ. ಸ್ಟಾರ್ಟಿಂಗ್ ಮಂಜೋಟಿ ಎಲ್ಲಿ ಯಾವ ಕಂಬಳ ಇಲ್ಲ. ಹೌದು, ಇಲ್ಲ, ಕಳೆದ ವರ್ಷ ನಾವೇ ಸ್ಟಾರ್ಟ್ ಮಾಡಿ. ಹೌದೌದು, ರಿಲೇ ಮಾಡ್ತಾ ಇದ್ದೇವೆ.
ಅದೇ ಏನು 8 ಸೆಲೆಕ್ಟೆಡ್ 8 ಟೀಮ್. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ. ಅತ್ತೆ, ಇದು ನನ್ನ ಬರ್ಡೇ ಗಿಫ್ಟ್. ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ. ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ. ಇದು ತುಂಬಾ ಚೆನ್ನಾಗಿದೆ ಅಲ್ವಾ? ತುಂಬಾ ಚೆನ್ನಾಗಿದೆ. It will look really good on you. Amma? Huh? Mother is always son's first love. ಪ್ರತಿ ಪೀಳಿಗೆಯ ಪ್ರೀತಿಯ ಮಳಿಗೆ GL ಆಚಾರ್ಯ ಜುವೆಲ್ಲರ್ಸ್.